ಲೋಕಕ್ಕೆ ಬೆಳಕನ್ನು ನೀಡುವ ಭಾಸ್ಕರನು ತನ್ನ ನಿತ್ಯ ಕರ್ತವ್ಯವ ಮುಗಿಸಿ ಇನ್ನೇನು ಕಡಲ ಗರ್ಭದೊಳಿಳಿಯಲು ಹವಣಿಸುತ್ತಿರುವಾಗ ಹೆಗಲಿಗೊಂದು ಬ್ಯಾಗನ್ನು ಏರಿಸಿ ತನ್ನ ಪಯಣ ಸಂಗಾತಿಯಾದ ತನ್ನದೊಂದು ವಾಹನವನ್ನು ಹತ್ತಿ ತನ್ನ ಕಲಾ ಕರ್ತವ್ಯಕ್ಕೆ ಹೊರಟು ನಿಲ್ಲುವವನು ಕಲಾವಿದ. ಅಂದಿನ ತನ್ನ ಯಕ್ಷ ಪ್ರದರ್ಶನದ ಸ್ಥಳಕ್ಕೆ ಪಯಣ ಸಾಗುತ್ತಿರಲು ಹಲವರೊಡನೆ ಕೇಳಿ ಗೂಗಲ್ ಮ್ಯಾಪ್ನಲ್ಲಿ ಹುಡುಕಾಡಿ ಹಿಂದಿನ ದಿನದ ನಿದ್ದೆ ಒಳಗೊಳಗೆ ಇಣುಕುತ್ತಿದ್ದರೂ ಹೊಂಡಗುಂಡಿಗಳ ರಸ್ತೆಯಲ್ಲಿ ಮೈಕೈ ನೋವು ಕಾಡುತ್ತಿದ್ದರೂ ಸಾಗುತ್ತಿರುವ ವೇಗಕ್ಕೆ ರಸ್ತೆಯ ಎರಡು ಬದಿಯ ನೋಟಗಳು ವೇಗದೆ ಹಿಂದೆ ಚಲಿಸುತ್ತಿರುವಾಗ ಅದರೊಳಗೆ ತನ್ನ ಬದುಕಿನ ಸಿಹಿ ಕಹಿ ನೆನಪುಗಳ ಚಿತ್ರವ ತುಂಬಿಸಿ ಸುಖಿಸಿ ದುಃಖಿಸಿ ಸಾಗುತ್ತಾ ಹೇಗೋ ತನ್ನ ಮೇಳದ ಚೌಕಿಯನ್ನು ಬಂದು ಸೇರುವನು ಕಲಾವಿದ. ಮೊದಲಿಗೆ ತನ್ನ ಹೊಟ್ಟೆಯ ತುತ್ತಿಗೆ ಅನುಗ್ರಹಿಸುತ್ತಿರುವ ಮೇಳದ ದೇವರಿಗೆ ಒಂದು ವಂದನೆಯನ್ನ ಮನದಲ್ಲೇ ತಿಳಿಸಿ ಒಂದು ಸುತ್ತು ತನ್ನ ಎಲ್ಲ ಸಹಕಲಾವಿದರೊಂದಿಗಿನ ಕುಶಲೋಪರಿಯ ಮುಗಿಸಿ ತನ್ನ ಅಂದಿನ ವೇಷ ಏನೆಂಬುದನ್ನು ಮೇಳದ ಲೀಸ್ಟನ್ನು ಗಮನಿಸಿ ಕೆಲವೊಮ್ಮೆ ಮನಸ್ಸೊಳಗೆ ಅಸಮಾಧಾನವಿದ್ದರೂ ನಗುಮುಗದಲ್ಲೇ ತನ್ನ ಪಾತ್ರ ಚಿತ್ರಣಕ್ಕೆ ಅಣಿಯಾಗುತ್ತಾನೆ ಕಲಾವಿದ. ಮುಖದಲ್ಲಿ ಇರುವ ಚಿಂತೆಯ ಒರೆಸಿ ನೋವಿನ ಗೆರೆಗಳ ಅಳಿಸಿ ಬಿಳಿ ಹಳದಿ ಕೆಂಪು ಕಪ್ಪು ಬಣ್ಣಗಳ ಬೆರೆಸಿ ಇಷ್ಟರಲ್ಲೇ ಹಲವು ಬಣ್ಣಗಳ ಸೃಷ್ಟಿಸಿ ಹೊಸ ರೂಪವ ಮೈಗೂಡಿಸಿ ನಿಂತಾಗ ಅರಸನೋ ಮಂತ್ರಿಯೋ ದಂಡನಾಯಕನೋ ಖಳನಾಯಕನೋ ಕಥಾನಾಯಕನೋ ಅದ್ಯಾವುದೋ ರಸಭಾವದ ಪಾತ್ರವಿರಲಿ ಪಾತ್ರಕ್ಕೆ ಒಪ್ಪುವ ಉಡುಗೆ ತೊಡುಗೆಗಳ ಒಪ್ಪ ಓರಣದಿ ಕಟ್ಟಿ ಕಥೆಯ ಹಾದಿಯ ಮೆಟ್ಟಿ ತನ್ನ ಪಾಲಿಗೆ ದೊರೆತ ಪಾತ್ರವ ಪ್ರೇಕ್ಷಕನ ಮನದಾಳಕ್ಕೆ ಮುಟ್ಟುವಂತೆ ನಟಿಸಿ ನಿಭಾಯಿಸಬಲ್ಲ ಸಮರ್ಥ ಅಭಿನಯ ಚತುರನು ಕಲಾವಿದ. ರಂಗಸ್ಥಳವ ಏರಿದೊಡನೆ ಝಗಮಗಿಸುವ ಬೆಳಕು ಹಾಗೂ ಮುಖದ ಬಣ್ಣಗಳ ನಡುವೆ ತನ್ನ ಎದೆಯಾಳದಿ ಇರುವ ನೂರು ನೋವು ವ್ಯಥೆ ಕಥೆಗಳ ಮರೆಮಾಚಿ ಪ್ರಸಂಗದ ಕಥೆಗೆ ಪೂರಕವಾಗಿ ದುಡಿದು ಬೆವರ ಇಳಿಸುವಾಗ ದಣಿವು ಕಾಡಿದರೂ ನೆರೆದ ಯಕ್ಷಾಭಿಮಾನಿಗಳ ಒಂದು ಚಪ್ಪಾಳೆ ಸಿಳ್ಳೆಯ ಸದ್ದು ಕಿವಿಗೆ ಬಿದ್ದೊಡನೆ ಕೋಟಿ ಲಾಟರಿ ಹೊಡೆದವನಂತೆ ಮನದೊಳಗೆ ಸಂಭ್ರಮಿಸುವ ಅಲ್ಪ ತೃಪ್ತನೇ ಕಲಾವಿದ. ಇಷ್ಟು ಹೊತ್ತು ತನ್ನ ಕಾಯಕದ ಮಧ್ಯೆ ತನ್ನ ಮಡದಿ ಮಕ್ಕಳು ಕುಟುಂಬ ಸಾಲ ಶುಭ ಕಾರ್ಯಗಳೆಲ್ಲವ ಮರೆತ ಈ ಕಲಾವಿದ ತಾನು ಹಾಕಿದ ಬಣ್ಣವ ಅಳಿಸಿ ತೆಗೆಯುವಾಗ ಎಳೆ ಎಳೆಯಾಗಿ ತನ್ನ ವೈಯಕ್ತಿಕ ಬದುಕ ನೆನಪಿಸುತ್ತಾ ಮತ್ತದೇ ತನ್ನ ಗಾಡಿಯ ಏರಿ ನಿದ್ದೆಯ ಮಂಪರು ವೇಷದ ದಣಿವ ಮಧ್ಯೆ ತನ್ನ ತಾಯಿಯ ಕೈಯ ತುತ್ತು ಉಣ್ಣಬೇಕು, ತನ್ನ ಮನದನ್ನೆಯ ಗಲ್ಲವ ಚುಂಬಿಸಬೇಕು, ಮಡಿಲಳು ಮಗುವಾಗಿ ಮಲಗಬೇಕು, ತನ್ನ ಕಂದಮ್ಮಗಳ ಆಟದಳು ತಾ ಜೊತೆಯಾಗಬೇಕು ಎಂಬ ಸಾವಿರ ಆಶೆಗಳ ನಡುವೆ ಸಾಗುತ್ತಿರಲು ಕೆಲವೊಮ್ಮೆ ವಿಧಿಯ ಆಟವ ಊಹಿಸಲು ಸಾಧ್ಯವಾಗದೆ ತನ್ನ ಕಲಾ ಪಯಣವ ತನಿಗರವಿಲ್ಲದೆ ಮುಗಿಸುವವನೇ ಈ ನತದೃಷ್ಟ ಕಲಾವಿದ. ಕಲಾವಿದರೆ, ನಿಮಗೊಂದು ಎಚ್ಚರಿಕೆಯ ಮಾತು, ಕಾಳಜಿಯ ಕಿವಿಮಾತು. ನಿದ್ದೆ ಸಹಿಸಲು ಅಸಾಧ್ಯವಾದಾಗ ದಯವಿಟ್ಟು ನಿಮ್ಮ ಪಯಣವ ಮಾಡದಿರಿ. ತುಸು ದೇಹಕ್ಕೆ ವಿಶ್ರಾಂತಿಯ ನೀಡಿ ತಮ್ಮ ಆರೋಗ್ಯದ ಕಡೆ ವಿಶೇಷ ಕಾಳಜಿಯನ್ನು ವಹಿಸಿ. ಯಾಕೆಂದರೆ ನಿಮ್ಮನ್ನು ನಂಬಿ ನಿಮ್ಮ ಕುಟುಂಬವಿದೆ, ನಿಮ್ಮ ಪ್ರೀತಿಸುವ ನಿಮ್ಮ ಕಲಾಭಿಮಾನಿ ಬಳಗವಿದೆ. ನಿಮ್ಮ ಬದುಕು ನಿಮ್ಮ ಕೈಯಲ್ಲಿದೆ.